ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನೀವು ನೋಡ್ತಾ ಇರ್ಬೋದು ನಾವಿವತ್ತಿದ್ದೀವಿ ಕಾಡ್ ಮಧ್ಯೆ ಇರೋ ಒಂದು ರೆಸಾರ್ಟಲ್ಲಿ. ರೆಸಾರ್ಟ್ ಇದು ರೂಮ್ ನೋಡಿ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ, ನೀಟಾಗಿದೆ, ಒಳ್ಳೆ ರೂಮು. 10 ಔಟ್ ಆಫ್ 8 ಕೊಡ್ಬೋದು. ಒಳ್ಳೆ ನೀಟು ರೂಮೆಲ್ಲ ಒಳ್ಳೆ ಇತ್ತು. ಬಟ್ ಕಾಡ್ ಮಧ್ಯೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಥರ ಇಲ್ಲ, ನಿಮಗೆ ಗೊತ್ತಲ್ಲ ಏನು ಫೆಸಿಲಿಟಿ ಇದೆ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ನೋಡಿ ಹೊರಗಡೆ ನೋಡಿ ಯಾವ ರೀತಿ ಇದೆ ಅಂತ, ತುಂಬಾ ನೀಟಾಗಿದೆ, ಗಾರ್ಡನ್ ಥರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ. ಇಲ್ಲಿ ಹೊರಗಡೆ ನಿಂತ್ಕೊಂಡು ಮನೆ ಮುಂದೆ ನೀವು ಅದೇ ಈ ಕಡೆ ನೋಡ್ಬೋದು, ನನ್ನ ಬಲಬದಿಗೆ ಇಲ್ಲೆಲ್ಲ ಮನೆ ಕಾಣಿಸ್ತಿದೆಯಲ್ಲ ಅದೆಲ್ಲ ರೆಸಾರ್ಟ್ ರೂಮ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇ ಸ್ಟೇಷನ್ ಥರ ಒಂಥರ ಆಟ ಆಡಲಿಕ್ಕೆ ಎಲ್ಲ ಉಯ್ಯಾಲೆ ಎಲ್ಲ ಮಾಡಿದ್ದಾರೆ. ಇನ್ನು ಉಯ್ಯಾಲೆ ಎಲ್ಲ ನೋಡ್ಕೊಂಡು ಆ ಕಡೆನೇ ನದಿ ಪಕ್ಕ ಹೋದೆ ಏನಿದೆ ನೋಡೋಣ ಅಂತ ಏನಾದರೂ ಕಾಣಿಸುತ್ತೆ. ನದಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಶಾಂತವಾಗಿ, ಮನಸ್ಸಿಗಂತೂ ತುಂಬಾ ಖುಷಿ ಆಗುತ್ತೆ ಇದು ನೋಡಬೇಕಾದ್ರೆ. ಅದು ಅಲ್ಲೊಂದೇನು ಬಿಸಿ ಬಿಸಿ ಕಾಫಿ ಅನ್ನೋದು ಸಿಕ್ಕಿದರೆ ಅದರದ್ದು ಸೂಪರ್, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಕುಡಿಲಿಕ್ಕೆ. ಈ ಕಡೆ ಎಲ್ಲ ನೋಡ್ಬೋದು, ನಿನ್ನೆ ರಾತ್ರಿ ಫೈರ್ ಕ್ಯಾಂಪ್ ಹಾಕಿದ್ವಿ, ಅದೆಲ್ಲ ಮನೆ ಎಲ್ಲ ಮಲಗಿರಬೇಕು, ಗೆಸ್ಟ್ ಎಲ್ಲ ಇರ್ತಾರೆ ಅಲ್ಲಿ. ಎಲ್ಲ ಬುಕ್ಕಿಂಗ್ ಆಗಿತ್ತು ಆಲ್ಮೋಸ್ಟು, ಆದರೆ ಇನ್ನೂ ಎದ್ದಿಲ್ಲ. ನಮಗೆ ಬೋಟಿಂಗ್ ಇರೋದ್ರಿಂದ ಆದಷ್ಟು ಬೇಗ ಎದ್ವಿ. ಇಷ್ಟೊತ್ತಿಗಾಗಲಿ ನನಗೆ ರೆಸ್ಟೋರೆಂಟಿಂದ ಕಾಲ್ ಬಂತು, ನಿಮ್ಮದು ಕಾಫಿ ರೆಡಿಯಾಗಿದೆ ಬನ್ನಿ ಅಂತ. ಹಾಗೆ ನಾನು ರೆಸ್ಟೋರೆಂಟಿಗೆ ಬಂದೆ. ನೋಡ್ಬೋದು ರೆಸ್ಟೋರೆಂಟ್ ನೋಡ್ಬೋದು ನೀವು ಹೇಗಿದೆ ಅಂತ. ನೋಡಿ ಫುಲ್ ಮರ, ಸುತ್ತಮುತ್ತ ಮರನೇ ಇದೆ, ಫುಲ್ ನೇಚರ್ ಫ್ರೆಂಡ್ಲಿ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಕಾಡು ಮಧ್ಯೆ ಸ್ವಿಮ್ಮಿಂಗ್ ಪೂಲ್ ಇದೆ, ಈಜಾಡ್ಬೋದು. ಆದರೆ ಈ ಚಳಿಗಂತೂ ಈಜಾಡೋ ಥರನೇ ಇಲ್ಲ, ಸಖತ್ತಾಗಿದೆ. ನೋಡಿ ಇಲ್ಲಿ ಮೇಲೆ ನಿಂತ್ಕೊಂಡು ನದಿ ಪಕ್ಕ ಯಾವ ರೀತಿ ಕಾಣುತ್ತೆ ಅಂತ. ಹಂಗೆ ಹಿಂಗೆ ಈ ಕಡೆ ಬಂದರೆ ನೋಡಿ ಫುಲ್ ನದಿ. ಇವತ್ತು ಇಲ್ಲೇ ನಾವು ಬೋಟಿಂಗ್ ಮಾಡೋ ಪ್ಲ್ಯಾನು. ಇಲ್ಲಿ ಇವತ್ತು ಫುಲ್ ಬೋಟಿಂಗ್ ಮಾಡಬೇಕು. ಇದ್ದ ಮೀನೆಲ್ಲ ಹಿಡಿಬೇಕಂತ ಪ್ಲ್ಯಾನ್ ಹಾಕಿದ್ದೀವಿ, ಏನಾಗುತ್ತೆ ನೋಡಬೇಕು, ಎಷ್ಟು ಮೀನು ಸಿಗುತ್ತೆ ಅಂತ. ಇದೇ ನದಿಯಲ್ಲಿ ಇವತ್ತು ಫುಲ್ ಬೋಟಿಂಗು. ಇಲ್ಲಿ ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್, ಈ ಕಡೆ ಫುಲ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಈಜಾಡ್ತಾರೆ ಎಲ್ಲರೂ ಜಾಸ್ತಿಯಾಗಿ. ಅಷ್ಟೊತ್ತಿಗೆ ನಮ್ಮ ಬಿಗ್ ಬಾಸ್ ಬಂದರು. ಬಿಗ್ ಬಾಸ್ ಬಂದ ತಕ್ಷಣ ಏನರಪ್ಪ ಎಲ್ಲಿ ನಿಮ್ಮ ಬೋಟು ಎಷ್ಟೊತ್ತಿಗೆ ಬರುತ್ತೆ ಅಂತ ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೋಟ್ ತನ್ನಿ ಬೇಗ, ನಮ್ಗೆ ಹೋಗಬೇಕು, ಮೀನು ಹಿಡಿಬೇಕು ಅಂತ. ಟೈಮ್ ಆಲ್ರೆಡಿ 7:45 ಆಗ್ತಾ ಬಂತು. ಇನ್ನು ಬೇಗ ಬೇಗ ಕಾಫಿ ಕುಡಿದು ಹೋಗಬೇಕಿತ್ತು ನಮಗೆ ಬೋಟಿಂಗಿಗೆ. ಆದರೆ ಅವರು ಬೋಟ್ ಇನ್ನೂ ತಂದಿರಲಿಲ್ಲ. ಅಕ್ಕ ಅಷ್ಟೊತ್ತಿಗಾಗಲೇ ಕಾಫಿ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕನ ಹತ್ರ ಹೇಳಿದೆ, ಅಕ್ಕ ನನಗೆ ಒಂದು ಸ್ಪೆಷಲ್ ಕಾಫಿ ಹಾಕಿ ಅಂತ. ಹಾಗೆ ಅವರು ನೋಡಿ ಸ್ಪೆಷಲ್ ಕಾಫಿ ನಗ್ನಗ್ತಾ ಆಗ್ತಾ ಇದ್ದಾರೆ. ನಗುಮುಖದ ನಮ್ಮ ಅಕ್ಕ ಅವರು ಕಾಫಿ ರೆಡಿ ಮಾಡ್ತಾ ಇದ್ದಾರೆ. ಕಾಫಿ ನೋಡಿ, ಇದಂತೂ ಸ್ಪೆಷಲ್ ಕಾಫಿ. ಯಾಕಂತೇಳಿದ್ರೆ ಕಾಡು ಮಧ್ಯೆ ನದಿ, ಕಾಡು ಎಲ್ಲ ಇದೆ. ನೋಡಿ ನದಿ ಮುಂದೆ ಒಂದು ಕಾಫಿ ಮಗ್ ಇಟ್ಕೊಂಡು ರೆಡಿಯಾಗಿ ಕುಡ್ದೆ. ಅಷ್ಟೊತ್ತಿಗೆ ಅಣ್ಣಯ್ಯ ನೋಡಿ ಆಲ್ರೆಡಿ ಮೀನು ಹಿಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರಿಗೆ ಹೇಳ್ಕೊಡ್ತಿದ್ದಾರೆ ಹೆಂಗೆ ಮೀನು ಹಿಡಿಯೋದು ಏನು ಅಂತ. ನೋಡಿ ಅಣ್ಣಯ್ಯ ರೆಡಿ ಆದ್ಲು, ಆದರೆ ಇವರು ಬೋಟ್ ತರೋದೇ ಕಾಣಿಸ್ತಿಲ್ಲ. ಟೈಮ್ ಆಲ್ರೆಡಿ 8:15 ಆಗ್ತಾ ಬಂತು, 7:08 ಆಗ್ತಾ ಬಂತು. ಇವ್ರು ಇನ್ನೂ ಬರೋದು ಕಾಣಿಸ್ಲಿಲ್ಲ. ಅಲ್ಲೇ ಹತ್ರದಲ್ಲಿರೋ ಉಯ್ಯಾಲೆಯಲ್ಲಿ ಹಂಗೆ ಕೂತು ಕಾದು ಕಾದು ಸುಸ್ತಾಗಿ ನಾನು ಆಟ ಆಡ್ತಾ ಕೂತೆ, ಬರೋದೇ ಕಾಣಲಿಲ್ಲ. ಅಷ್ಟೊತ್ತಿಗೆ ಅಕ್ಕ ಅವ್ರು ನೋಡಿ ಅವರು ಬಂದರು, ಅಣ್ಣಯ್ಯನೂ ಬಂದಳು. ನೋಡ್ಬೋದು ಅವರು ಸ್ಟಾರ್ಟ್ ಮಾಡಿದ್ರು ಆಟ ಆಡಲಿಕ್ಕೆ. ಇವತ್ತು ಬೋಟ್ ಬರೋಲ್ಲ, ನಾವು ಇದರಲ್ಲಿ ಇವತ್ತು ಆಟ ಆಡಿ ಇನ್ನು ರಿಟರ್ನ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಾವು ಬುಕ್ಕಿಂಗ್ ಮಾಡಿದ್ವಿ ಆಲ್ರೆಡಿ. ಆದರೆ ಬೋಟ್ ಅವ್ರು ಬರೋದು ತುಂಬಾ ಲೇಟ್ ಆಯಿತು. ಅಷ್ಟೊತ್ತಿಗೆ ನೋಡಿ ಏನೋ ಸೌಂಡ್ ಕೇಳಿಸ್ತಂತ ನೋಡಿದರೆ ನೋಡಿ ಟ್ಯಾಕ್ಟ್ರಲ್ಲಿ ಬೋಟನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಆಯ್ತಲ್ಲ, ಇನ್ನು ಹೊರಡು ಎಲ್ಲರನ್ನು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬನ್ನಿ ಅಂತ. ಅಷ್ಟೊತ್ತಿಗೆ ನೋಡಿ ಇವ್ನು ನಮ್ಮ ಫ್ರೆಂಡು ಆಲ್ರೆಡಿ ಹತ್ತಿ ಕೂತಿದ್ದ, ಚಿನ್ನಿಮನಿ. ಇವನು ನೋಡಿ ಅಲ್ಲೇ ಮೇಲ್ಗಡೆನೇ ಹತ್ತಿ ಕೂತಿದ್ದ. ಹಾಗೆ ಇವನು ಬೋಟ್ ಡ್ರೈವರ್ ಬೇರೆ, ಬೋಟ್ ಓಡಿಸೋನು, ಅವ್ನು ಚೆಕ್ ಮಾಡ್ತಾ ಇದ್ದಾನೆ ಇಂಜಿನೆಲ್ಲ ಕರೆಕ್ಟಾಗಿದೆಯಾ ಅಂತ. ಅವನ್ನೆಲ್ಲ ನೋಡಿ ಕರೆಕ್ಟಾಗಿದ್ಮೇಲೆ ಇವ್ರು ನೀರಿಗೆ ಇಳಿಸೋದು. ಇವನು ನೋಡಿ ಇವನ್ನೆಲ್ಲ ನೋಡ್ತಾ ಇದ್ದಾನೆ. ಇವನಿಗೆ ಎಲ್ಲಿ ನೀರಲ್ಲೇ ಓಡಿಸ್ತಾನೆ, ಇವನು ಮೇಲೆ ಓಡಿಸ್ತಾನೆ ಗೊತ್ತಿಲ್ಲ. ಎಲ್ಲ ಸೆಟ್ ಆಯಿತು, ಇನ್ನೇನಿದ್ರು ನದಿಗೆ ಇಳಿಸೋದೊಂದೇ ಬಾಕಿ. ಇವನು ನೋಡಿ ಇವನು ಇಲ್ಲೇ ಕೂತ ಡ್ರೈವಿಂಗ್ ಆಯ್ತು ಸ್ಟಾರ್ಟ್ ಮಾಡಿದೆ ಇವನು. ಅಲ್ಲಿ ನೋಡಿ ಅಲ್ಲಿಂದಲೇ ಯೋಯೋ ಅಂತ ತೋರಿಸ್ತಿದ್ದಾನೆ. ಆದರೆ ಇವನು ಇನ್ನೂ ಏನೋ ಕಿತ್ತಾಕ್ತಾ ಇದ್ದಾನೆ ಇಂಜಿನಿಂದ, ಏನಂತ ಗೊತ್ತಿಲ್ಲ. ಬಂದ ಇದರಿಂದ ಅವನು ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ, ಇಂಜಿನೇ ನೋಡ್ತಿದ್ದಾನೆ. ಇವನು ನೋಡಿ ಇವನು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದಾನೆ. ಇವನು ಇವತ್ತು ಡ್ರೈವರ್ ಓಡಿಸ್ಲಿಕ್ಕೆ ಬಿಡಲ್ಲ ಅನ್ಸುತ್ತೆ, ಅವನೇ ಓಡಿಸ್ತಾನಂತ. ಇವನು ಡ್ರೈವಿಂಗ್ ಸೀಟಲ್ಲಿ ಕೂತಿರೋದನ್ನು ನೋಡಿ ನಮ್ಮ ಬುಲ್ಲಾನು ಬಂದ. ನೋಡಿ ಇವನು ನಮ್ಮ ಬುಲ್ಲಾನು ಅಲ್ಲೇ ನೋಡ್ತಾ ಇದ್ದಾನೆ ಬೋಟನ್ನೆಲ್ಲ. ಆಯ್ತಲ್ಲ ಎಲ್ಲ ರೆಡಿ ಆಯ್ತಲ್ಲ, ಇನ್ನು ಹೋಗೋದು ಅಷ್ಟೇ ಅಂತ. ಅಷ್ಟೊತ್ತಿಗೆ ನೋಡಿ ಮತ್ತೆ ಇವನು ಡ್ರೈವರ್ ಏನೋ ಕಿತ್ತಾಕ್ತಾ ಇದ್ದಾನೆ. ಇವನು ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಮತ್ತೆ ಏನೋ ಇವರು ಎಲ್ಲ ಸರ್ವಿಸ್ ಎಲ್ಲ ಮಾಡಿರಲಿಲ್ಲ ಅನಿಸುತ್ತೆ, ಚೆಕ್ ಮಾಡ್ತಾ ಇದ್ದಾರೆ ಇಂಜಿನಲ್ಲೆಲ್ಲ ಅಡಿಗಡೆ ಚೈನೆಲ್ಲ. ಫೈನಲಿ ಆಗಿ ಇನ್ನೇನು ಇಳಿಸಿಲ್ಲ, ಇದಾದಮೇಲೆ ಸರಿಯಾದಮೇಲೆ ಕೆಳಗೆ ಇಳಿಸ್ತಾ ಇದ್ದಾರೆ.
ಎಲ್ಲ ಚೆಕ್ ಮಾಡಿದರು, ಎಲ್ಲ ಕರೆಕ್ಟಾಗಿತ್ತು. ಕರೆಕ್ಟಾಗಿ ಆದಮೇಲೆ ಎಲ್ಲ ಇನ್ನೂ ಬೋಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ರೆಡಿ ಆದ್ವಿ. ಇವ್ನು ನೋಡಿ ಚಿನ್ನಿಮನಿಗೆ ಹೆದರಿಕೆ ಆಯಿತು ನೀರು ಹತ್ರ ಹೋಗ್ಬೇಕಾದ್ರೆ, ಹಾಗಾಗಿ ಅವನು ಇಳಿತಾ ಇದ್ದಾನೆ. ಅವನು ಇಳ್ದ ನೋಡಿ, ಅವನು ಇಳ್ದ, ಚಿನ್ನಿಮನಿ ಇಳ್ದ, ಬಾಬುನು ಇಳಿದ್ಲು. ಚಿನ್ನಿಮನಿ ನೋಡಿ ಬೋಟ್ ಹೆಂಗೆ ನೀರಿಗೆ ಇಳಿತಾ ಇದೆ, ಡ್ರೈವರ್ ಕೂತ ಅಲ್ಲಿ. ಇವನಿಗೆ ಚಿನ್ನಿಮನಿಗೆ ಹೆದರಿಕೆ ಆಯಿತು ಅದ್ರಲ್ಲಿ ಕೂರಕ್ಕೆ. ಅಷ್ಟೊತ್ತಿಗಾಗಲೇ ಇವ್ರು ನೋಡಿ, ಇವ್ರು ತಾತಪ್ಪ ಇವ್ರು ಬಂದುಬಿಟ್ಟು ಈ ರೆಸಾರ್ಟ್ ಇದು ಓನರು, ನಮ್ಮನ್ನು ನೋಡಿ ಅವ್ರು ಬಂದು ಅವರಿಗೆಲ್ಲ ಹೇಳ್ತಾಯಿದ್ರು ಕರೆಕ್ಟಾಗಿ ಹೋಗಿ ಬನ್ನಿ ಕರ್ಕೊಂಡೋಗಿ ಅಂತ. ಅದಾದಮೇಲೆ ಒಂದು ಬೋಟ್ ಸಾಕಾಗಲ್ಲ ಅಂತ ಇನ್ನೊಂದು ಬೋಟ್ ತರಿಸಿದ್ರು. ಆಲ್ರೆಡಿ ಮತ್ತೆ ಲೇಟ್ ಆಯಿತು, ಮತ್ತು ಇನ್ನೊಂದು ಬೋಟ್ ತರೋಕ್ಕೆ ಮತ್ತೆ ಅರ್ಧ ಗಂಟೆ ಆಯಿತು. ಎಷ್ಟೇ ಹೊತ್ತಾದರೂ ಕೂಡ ಎಕ್ಸೈಟ್ಮೆಂಟ್ ಅನ್ನೋದೊಂದು ಕಮ್ಮಿ ಆಗಿರಲಿಲ್ಲ. ತುಂಬಾ ಒಂದು ಎಕ್ಸೈಟ್ ಆಗಿದ್ವಿ. ಯಾಕಂತೇಳಿದರೆ ಆಫ್ರಿಕಾದಲ್ಲಿ ಬೋಟಿಂಗ್ ಮಾಡ್ತಾ ಇರುವಂಥದ್ದು, ಹೇಗಿರುತ್ತೆ ಏನು ಅಂತ. ಫೈನಲಿ ಟೈಮ್ ಬಂತು ನೋಡಿ, ಜಾಕೆಟ್ ಎಲ್ಲ ಕೊಟ್ಟರು, ಎಲ್ಲರೂ ಜಾಕೆಟ್ ಹಾಕ್ತಾಯಿದ್ವಿ. ನಾವು ಒಟ್ಟು 7 ಜನ ಇದ್ವಿ, 7 ಜನಕ್ಕೂ ಜಾಕೆಟ್ ಕೊಟ್ಟರು, ಎಲ್ಲ ಆಯ್ತು. ನನಗೆ ಜಾಕೆಟ್ ಕೊಟ್ಟಾಗ ಹಂಗೆ ಹೋಗಿ ರಾಕಿ ಬಾಯ್ ಥರ ಜಾಕೆಟೆಲ್ಲ ಒಂದು KGF ಸ್ಟೈಲಲ್ಲಿ ಯಾವುದೋ ಸ್ಟೈಲಲ್ಲಿ ಹಾಕೋಣ ಅಂತ, ಆದರೆ ಅದೆಲ್ಲ ಮಡ್ಚೋಯ್ತು. KGF ಹೋಗಿ ಕೊಜಪ್ಪಾಗಿ ಹೋಯ್ತು, ಅದು ಎಲ್ಲ ಆಚೆ ಈಚೆ ಆಯಿತು, ಕಡಲೆ ಬಜಿಲಾಯಿತು. ಪರವಾಗಿಲ್ಲ ಬಿಡಿ, ಮತ್ತು ಎಲ್ಲ ರೆಡಿ ಆಯಿತು. ಇನ್ನೇನಿದ್ರು ಹೊರಡೋದೆ ಅಂತ ಅಷ್ಟು ಡ್ರೈವರಿಗೆ ತೋರಿಸ್ತಾ ಇದ್ದೆ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಹಂಗೆ ಮೀನು ಹಿಡ್ಕೊಂಡು ಈ ಕಡೆ ಬರೋಣ ಅಂತ. ಆದರೆ ಇವರಿಬ್ಬರಂತೂ ಮಿಸ್ಸಿಂಗ್ ಆಗಿದ್ರ. ಬೋಟ್ ಎಲ್ಲ ಬಂತು, ಎಲ್ಲ ಜಾಕೆಟ್, ಆದರೆ ಇವರಿಬ್ಬರು ಕಾಣೆ ಆಗಿದ್ರು, ಎಲ್ಲ ಹೋಗಿದ್ರು ನೋಡಿ. ಈಗ ಬರ್ತಾ ಇದ್ದಾರೆ, ಏನು ಗೊತ್ತಿಲ್ಲ ಥರ. ಆಯ್ತು, ಇವರು ಬಂದರು, ಇನ್ನೇನಿದ್ರು ಬೋಟಿಗೆ ಹತ್ತೋದೊಂದೇ ಬಾಕಿ. ಬೋಟ್ ಎಲ್ಲ ರೆಡಿ ಆಯಿತು. ಇನ್ನು ಯಾವ್ಯಾವ ಬೋಟಿಗೆ ಹೋಗೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವ್ರು ನೋಡಿ, ಇವರಿಬ್ಬರು ಗಂಡ ಹೆಂಡ್ತಿ ಒಂದು ಬೋಟಲ್ಲಿ ಹೋಗ್ತೇವೆ ಅಂತ ಹೇಳಿದರು. ಇವರಿಬ್ಬರು ಒಂದು ಬೋಟಲ್ಲಿ ಹೊರಟರು. ನಮಗಂತೂ ಫುಲ್ ಎಂಜಾಯ್ ಮಾಡಬೇಕಿತ್ತು, ನಮಗೆಲ್ಲ ಒಟ್ಟಾಗಿ ಹೋಗಬೇಕಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂತೇಳಿದರೆ, ನಾವು ಒಂದೇ ಬೋಟಲ್ಲಿ ಹೋದ್ವಿ, ಒಂದೇ ಬೋಟಲ್ಲಿ 5 ಜನ ಹೋಗೋಣ ಅಂತ. ಆದರೆ ಬುಲ್ಲ ಏನು ಮಾಡಿದೆ ನೋಡಿ, ಈ ಬೋಟಲ್ಲೇ ಬರ್ತೇನೆ ಅಂತ ಹೇಳಿದ. ಆದರೆ ಅದಕ್ಕೆ ಇವನು ನಮ್ಮ ಬೋಟು ಡ್ರೈವರ್ ಅಂದ, ಬಾರಪ್ಪ ಅದು ಓಡಿಸೋಕ್ಕಾಗಲ್ಲ, ಈ ಬೋಟಲ್ಲಿ ಬನ್ನಿ 5 ಜನ ಒಟ್ಟಿಗೆ ಹೋಗೋಣ ಅಂತಂದ. ಹಾಗಾಗಿ ಮತ್ತೆ ಈ ಬೋಟಿಗೆ ಬಂದ ನೋಡಿ ಬುಲ್ಲ. ಅವರಿಬ್ಬರು ನೋಡಿ ಏನೋ ನನಗೆ ಆ ಕಲರ್ ಬೇಕು ಜಾಕೆಟ್, ಈ ಕಲರ್ ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ಬೋಟ್ ಹೊರಟೋ ಟೈಮ್ ಆಯಿತು. ಇವರಿಬ್ಬರು ಇರೋ ಬೋಟು ಹೊರಟೋಯ್ತು ನೋಡಿ, ಹೋಗ್ತಾ ಇದ್ದಾರೆ, ಟಾಟಾ ಮಾಡ್ತಾ ಇದ್ದಾರೆ. ಟಾಟಾ ಬಾಯ್ ಬಾಯ್ ನೋಡಿ, ನಮ್ಮದು ಹೊರಟು ಸ್ಟಾರ್ಟ್ ಆಯಿತು ನೋಡಿ. ಈಗ ಈ ನದಿಯಲ್ಲಿ ಮೀನಿಗಿಂತ ಜಾಸ್ತಿ ಮೊಸಳೆನೂ ಇದೆ ಅಂತಪ್ಪ, ಹಾಗಾಗಿ ರಿಟರ್ನ್ ಹಂಗೆ ಸೇಫಾಗಿ ಬಂದರೆ ಒಳ್ಳೇದಿತ್ತು. ಇವ್ನು ನೋಡಿ ಬುಲ್ಲ, ನಾನು ಅಲ್ಲೇ ಮುಂದೆ ಕೂರಿಸಿದ್ದೀವಿ, ಬುಲ್ಲ ಮುಂದೆ ಕೂತಿರೋದು, ಇವನು ಬುಲ್ಲ. ಇವ್ರು ನೋಡಿ, ಇವ್ರು ಫೋಟೋ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬುಲ್ಲ ನೋಡಿ ಅಲ್ಲಿ ಮುಂದೆ ಹೆಂಗಿದ್ದಾನೆ ಅಂತ. ಫೈನಲಿ ಆಗಿ ನಮ್ಮದು ಬೋಟಿಂಗ್ ಸ್ಟಾರ್ಟ್ ಆಯಿತು ನೋಡಿ. ಆಫ್ರಿಕಾದ ನದಿಯಲ್ಲಿ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ಹೆಂಗಿದೆ ಸೀನು ಅಂತ. ಹೆಂಗಿದೆ ಬೆಟ್ಟ, ನದಿ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ನೋಡಿ ಕೂತಿದ್ದಾರೆ ಅಂತ, ಎಲ್ಲ ಮುಂದ್ಗಡೆ ಬೋಟ್ ಮುಂದ್ಗಡೆ ಎಲ್ಲ ನಮ್ಗೆ ಕೂರಿಸಿರೋದು ನಮಗಂತೂ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಹೆಂಗಿದೆ ನೋಡಿ, ತುಂಬ ಸಾಕಾಗಿದೆ. ನದಿ ಸಮುದ್ರ ಮೊಸಳೆ ಎಲ್ಲ ಇದೆ. ಇವರು ನೋಡಿ ಸೆಲ್ಫಿಯಲ್ಲಿ ಬಿಸಿ ಇದ್ದಾರೆ, ಸೆಲ್ಫಿ ತೆಗೆಯೋದ್ರಲ್ಲಿ. ಸೆಲ್ಫಿ ಇಲ್ಲ, ನೋಡಿ ಅಮ್ಮಯ್ಯ ಏನು ಟೆನ್ಷನ್ ಇಲ್ಲ, ಆರಾಮ್ಸೆ ಕೂತಿದ್ದಾನೆ. ಏನಾದರೂ ಕಾಣಿಸ್ತಾ ಇದೆಯಾ ಏನು ಅಂತ ನೋಡ್ತಾ ಇದ್ದಾನೆ. ಬುಲ್ಲ ನೋಡಿ, ಬುಲ್ಲ ಒಂದು ಕಡೆ ಬೋಟ್ ನಿಲ್ಲಿಸಿ, ನನಗೆ ಮೀನು ನೋಡಬೇಕು, ನಾನು ಸ್ವಲ್ಪ ಇಣಕ್ತೀನಿ ಅಂತ ಬುಲ್ಲ. ಅಷ್ಟೊತ್ತಿಗಾಗಲೇ ನಾವೆಲ್ಲ ಫಿಶಿಂಗಿಗೆ ರೆಡಿ ಮಾಡಿದ್ವಿ, ಎಲ್ಲ ರೆಡಿ ಆಯಿತು. ಆದರೆ ವಾಸ್ತು ಸರಿ ಇರಲಿಲ್ಲ, ಫಿಶ್ಶೇ ಒಂದೂ ಕಾಣಿಸ್ಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಶಿಫ್ಟ್ ಮಾಡೋ ಪ್ಲ್ಯಾನಲ್ಲಿ ಮತ್ತೆ ಇಲ್ಲಿಂದ ಇನ್ನೊಂದು ಕಡೆಗೆ ಹೊರಟ್ವಿ ಫಿಶಿಂಗಿಗೆ. ಇದು ನೋಡಿ ನದಿ ಹೆಂಗಿದೆ ವ್ಯೂ ಅಂತ, ತುಂಬಾ ಸಖತ್ತಾಗಿದೆ. ಆ ನೀರಂತೂ ತುಂಬಾ ಕ್ಲೀನಾಗಿದೆ, ಏನು ಅಷ್ಟೇನು ಕೊಳಕು ಅದು ಏನೂ ಇಲ್ಲ, ಕ್ಲೀನಾಗಿರೋ ನೀರು. ಇಲ್ಲಿ ಜನರು ಕುಡಿಲಿಕ್ಕೂ ಯೂಸ್ ಮಾಡ್ತಾರೆ, ಫಿಶಿಂಗು ಮಾಡ್ತಾರೆ ಇಲ್ಲಿಯವರು, ಕಪ್ಪು ಜನರು, ಆಫ್ರಿಕಾದವರು. ಇಲ್ಲಿ ಫಿಶಿಂಗ್ ತುಂಬಾ ಸಣ್ಣ ಬೋಟಲ್ಲಿ ಮಾಡ್ತಾರೆ ಅವರು ಡೈಲಿ ಊಟಕ್ಕೋಸ್ಕರ ಫಿಶ್ ಮಾಡಿ ಅದನ್ನು ರಸ್ತೆ ಅಲ್ಲಿ ಸಿಟಿಗೆ ತಗೊಂಡೋಗಿ ಸೇಲ್ ಮಾಡ್ತಾರೆ. ಇವ್ರು ನೋಡಿ ಹಿಂದಿಂದ ಬರ್ತಾ ಇದ್ದಾರೆ ಫಾಸ್ಟಾಗಿ, ನಾವು ಬಿಡಲ್ಲ. ಈಗ ಎಲ್ಲಾದರೂ ಒಂದು ಒಳ್ಳೆ ಜಾಗ ಹುಡುಕಿ ಅಲ್ಲಿ ಫಿಶಿಂಗ್ ಮಾಡಬೇಕಂತ, ಈಗ ಅಂತ ಇವತ್ತು ಮೀನು ಹಿಡಿಲೇಬೇಕು, ಒಂದಲ್ಲ ಒಂದು ಸಿಕ್ಕಾಪಟ್ಟೆ, ಇವತ್ತೊಂದು ಸಾಂಬಾರಿಗೆ ಬೇಕಾದಷ್ಟು ಮೀನು ಹಿಡಿಬೇಕಂತ ಹತ್ರ ಒಂದು ಡ್ಯಾಮ್ ಹತ್ರ ಬಂದ್ವಿ. ಡ್ಯಾಮ್ ಸಿಕ್ತು, ಆ ನದಿದ್ದು ಫೈನಲ್ ಅದು ಎಂಡು, ಇನ್ನು ಆ ಕಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಫುಲ್ ಡ್ಯಾಮ್ ಕಟ್ಟಿದ್ದಾರೆ. ಹಾಗೆ ಹಿಂಗೆ ಇಲ್ಲಿ ಫಿಶಿಂಗ್ ಮಾಡೋಣ ಅಂತ ಹೇಳಿದ್ವಿ, ಆದರೆ ಅವರಂದರು ಇಲ್ಲಿ ಬೇಡ ಅಂತ, ಇಲ್ಲಿ ತುಂಬ ಡೀಪ್ ಇದೆ, ಇಲ್ಲಿ ಫಿಶ್ ಸಿಗಲ್ಲ ಅಂತ.
ಹಂಗೆ ಒಂದೆರಡು ಫೋಟೋ ಎಲ್ಲ ತೆಗೆದು ಡ್ಯಾಮಿದ್ದು ಅಲ್ಲಿಂದ ಹೊರಟು ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಫಿಶಿಂಗ್ ಮಾಡೋಣ ಅಂತ. ಹಂಗೆ ಡ್ಯಾಮ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಈ ಕಡೆ ನೋಡ್ಬೋದು, ಈ ಗುಡ್ಡದ ಪಕ್ಕ ಈಗ ಡ್ಯಾಮ್ ಇದೆಯಲ್ಲ, ಡ್ಯಾಮ್ ಇದ್ದ ಪಕ್ಕದಲ್ಲೆಲ್ಲ ಇತ್ತಿತ್ತು ಮನೆ ಇದೆ ನದಿ ಪಕ್ಕ. ಈ ನದಿಯಲ್ಲಿರೋರೆಲ್ಲ ಮೀನನ್ನು ಹಿಡಿತಾರೆ. ಅವ್ರ ಹತ್ರ ಒಂದೊಂದು ದೋಣಿ ಇರುತ್ತೆ ಸಣ್ಣದು. ಆ ದೋಣಿಯಲ್ಲಿ ಫಿಶಿಂಗ್ ಮಾಡಿ ಅವರು ಫಿಶನ್ನು ಹಿಡಿದು ಅಲ್ಲೇ ಇರೋ ಸಣ್ಣ ಒಂದು ಟೌನಿಗೆ ಹೋಗಿ ಸೇಲ್ ಮಾಡ್ತಾರೆ. ಈ ಅಲ್ಲಿ ಮೇಲ್ಗಡೆ ಮನೆ ಎಲ್ಲ ಇದೆ ನೋಡಿ, ಅದೆಲ್ಲ ಮನೆಯವರು, ಅಲ್ಲಿ ಮನೆಯಲ್ಲಿ ಇರ್ತಾರೆ, ಜನರು ಅವ್ರು ಬಂದು ಫಿಶಿಂಗ್ ಮಾಡಿ ಅವರು ಸೇಲ್ ಮಾಡ್ತಾರೆ. ನಾವಿನ್ನು ಇಲ್ಲೇ ಹಿಡಿಯೋಣ, ಇಲ್ಲಿ ಮೀನು ಇರ್ಬೋದು ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇ ಬೋಟನ್ನು ಸೈಡ್ ಹಾಕಿ ನೋಡಿ ಇವ್ರು ಸ್ಟಾರ್ಟ್ ಮಾಡಿದ್ವಿ ನೋಡಿ. ಇವ್ರು ಇವತ್ತು ಏನಾದರೂ ಒಂದು 5 kg ಮೀನಾದರೂ ಹಿಡಿಯೋ ಪ್ಲ್ಯಾನಲ್ಲಿ ಇದ್ದಿದ್ದಾರೆ. ನೋಡ್ಬೇಕು ಎಷ್ಟು kg ಹಿಡಿತಾರೆ ಏನು ಅಂತ. ನೋಡಿ ಇವರು ತುಂಬ ಹೊತ್ತಾಯಿತು ಇಟ್ಟು, ಏನೂ ಸಿಗೋದು ಕಾಣಿಸ್ತಾ ಇಲ್ಲ ನೋಡಿ. ಮತ್ತೆ ಬಿಸಾಡಿದ್ರು, ಮತ್ತೆ ಬಿಸಾಡ್ತಾರೆ ನೋಡಿ. ಮತ್ತೆ ಬಿಸಾಡಿದ್ರು. ಇವಾಗಂತೂ ಸಿಗಲೇಬೇಕು ಅಂತ ಇವ್ರು ನೋಡಿ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವನು ಬುಲ್ಲ ನೋಡಿ ಏನು ಟೆನ್ಷನ್ ಇಲ್ಲ, ಕೊಕ್ಕೋ ಎಲ್ಲ ಕುಡ್ಕೊಂಡು ಜೋಲಿ ಅಲ್ಲಿದ್ದಾನೆ ಕೊಕ್ಕೋ ಅಂತ. ಇವ್ರು ನೋಡಿ ಇವನು ಹೇಳ್ಕೊಡ್ತಾ ಇದ್ದಾನೆ ಬೋಟಿದ ಡ್ರೈವರು ಮೇಡಮ್ ಅವರಿಗೆ ಹೆಂಗೆ ಏನು ಅಂತ. ಇವನು ಚಿನ್ನಿ ಮನೆಗೆ ಮತ್ತು ಬುಳ್ಳನಿಗೂ ಅವ್ನು ಟೀಚ್ ಮಾಡ್ತಿದ್ದಾನೆ ಹೆಂಗೆ ಬಿಸಾಡಬೇಕು ಏನು ಅಂತ. ಇವ್ರು ನೋಡಿ ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಏನು ಆಗ್ತಾಯಿಲ್ಲ ವರ್ಕೌಟು, ನಾವು ಏನಾದರೂ ಬೇರೆ ವ್ಯವಸ್ಥೆ ಜಾಗ ಹುಡುಕ್ಬೇಕಂತ. ಇವ್ರು ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ ಯಾವಾಗ ಸಿಗುತ್ತೆ ಮೀನು ಅಂತ. ಬುಲ್ಲನಿಗೆ ಏನು ತಲೆ ಬಿಸಿಲ್ಲ, ಜಾಲಿಯಲ್ಲಿದ್ದಾನೆ. ಬುಲ್ಲನಿಗೆ ಮೀನು ಬೇಡ ಏನು ಬೇಡ, ಯಾಕಂತ ಹೇಳಿದರೆ ಅವ್ನು ರೆಸ್ಟೋರೆಂಟಲ್ಲಿ ಆರ್ಡ್ರ್ ಮಾಡಿ ತಿನ್ನೋ ಪ್ಲ್ಯಾನಲ್ಲಿದ್ದಾನೆ. ಇಲ್ಲಿ ಮೀನು ಹಿಡ್ದು ಇನ್ನು ಅಲ್ಲೋಗಿ ಕ್ಲೀನ್ ಮಾಡಿ ತಿನ್ನೋದು ಲೇಟ್ ಆಗುತ್ತೆ ಅಂತ ಅವನ ತಲೆಯಲ್ಲಿ, ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನೋಣ ಅಂತ ಅವನ ತಲೆಯಲ್ಲಿದೆ. ಮತ್ತೆಲ್ಲ ಅಲ್ಲೆಲ್ಲೂ ಬೋಟಲ್ಲಿ ಕೂತು ಸಿಗಲ್ಲ, ವಾಸ್ತು ಸರಿ ಇಲ್ಲ ಅಂತ ಬೋಟಿಂದ ಇಳಿದು ಕೆಳಗಡೆ ಹಿಡಿದು ನಾವು ಫಿಶಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಇಲ್ಲೂ ಏನೂ ಸಿಗುವಂಗೆ ಕಾಣಿಸ್ತಾ ಇಲ್ಲ. ಇನ್ನು ನೋಡಿ ಬುಲ್ಲ ಅಲ್ಲಿಂದಲೇ ಇವನೀಗ ಟ್ರೈ ಮಾಡ್ತಾನೆ ನೋಡಿ, ಬೋಟಿದ ಡ್ರೈವರ್. ಇವಾಗ ಸಿಗುತ್ತಾ ಏನು ಅಂತ ಅವರೆಲ್ಲ ನೋಡ್ತಾ ಇದ್ದಾರೆ. ಇನ್ನು ನೋಡಬೇಕು ಎಲ್ಲಿ ಎಷ್ಟು ಸಿಗುತ್ತೆ ಅಂತ. ಇಲ್ಲೇನು ಅಷ್ಟೇನು ಡೀಪ್ ಇಲ್ಲ, ಆದರೆ ಈಜಾಡೋ ಹಂಗಿಲ್ಲ, ಮೊಸಳೆ ಇದೆ. ಇವ್ರು ನೋಡಿ ಇವರು ಫಿಶಿಂಗ್ ಅಲ್ಲ ಮಾಡ್ತಾ ಇರೋದು. ಇವ್ರು ಏನು ಗೊತ್ತಾ, ಇವ್ರು ಹೇಳಿದರು ವೀಡಿಯೋ ತೆಗಿಯಪ್ಪ, ನಾನೊಂದು ಮೀನು ಸಿಗುತ್ತೆ ಇಲ್ಲೋ, ವೀಡಿಯೋ ಒಂದು ವಾಟ್ಸಪ್ ಸ್ಟೇಟಸ್ ಆಗಲಿಕ್ಕೆ ಒಂದು ವೀಡಿಯೋ ಬೇಕು, ವೀಡಿಯೋ ತೆಗಿ ನಮ್ಮದು ವೀಡಿಯೋ ತೆಗಿ ಅಂತ. ಇವ್ರು ನೋಡಿ ಫಿಶಿಂಗ್ ಅಲ್ಲ ಇವ್ರು ಮಾಡ್ತಾ ಇರೋದು. ಇವ್ರು ಎಷ್ಟು ವೀಡಿಯೋಗೋಸ್ಕರ ಪೋಸ್ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ಈ ಕಡೆನೇ ನೋಡ್ತಾ ಇದ್ದಾರೆ, ಅಲ್ಲಿ ಫಿಶ್ ಇದೆಯಾ ಅಂತ ನೋಡ್ತಾನೆ ಇಲ್ಲ. ಇವ್ರು ಬರೀ ವೀಡಿಯೋ ನೋಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ನಾವು ಹೊರಟ್ವಿ, ರೇಸ್ ಮಾಡಿದ್ವಿ ಬೋಟಲ್ಲಿ, 2 ಬೋಟಲ್ಲಿ. ನಮ್ಮದ್ರಲ್ಲಿ 5 ಜನ, ಅವ್ರದ್ರಲ್ಲಿ 3 ಜನ. ಫುಲ್ ರೇಸ್, ಯಾರು ಫಸ್ಟು ಅಂತ ನೋಡ್ಬೋದು, ಅವ್ರು ಎಷ್ಟು ಫಾಸ್ಟಾಗಿ ಬರ್ತಾ ಇದ್ದಾರೆ ಅಂತ. ಮತ್ತು ಇನ್ನೇನು ಆಗಲ್ಲಪ್ಪ, ನಿಮ್ಮಿಂದ ಆಗಲ್ಲ, ನಾನೇ ಓಡಿಸ್ತೀನಿ, ನಾನೇ ಬೋಟ್ ಡ್ರೈವ್ ಮಾಡ್ತೀನಿ ಅಂತ ನೋಡಿ ನಮ್ಮ ಬಿಗ್ ಬಿ ಅವರು ಹೊರಟಿದ್ದಾರೆ ನೋಡಿ. ಅವರೀಗ ಡ್ರೈವಿಂಗಲ್ಲಿದ್ದಾರೆ ನೋಡಿ, ಅವರಿಗೆ ಡ್ರೈವ್ ಮಾಡ್ತಾ ಇದ್ದಾರೆ, ಬೋಟ್ ಓಡಿಸ್ತಾರೆ. ಇವರು ತುಂಬಾ ಎಕ್ಸ್ಪರ್ಟು, ಬೋಟ್ ಲೈಸೆನ್ಸ್ ಕೂಡ ಇದೆ ಅಂತೆ. ಆದರೆ ನನಗೆ ಮಾತ್ರ ಬೀಜ ಬಾಯಿಗೆ ಬಂದಿತ್ತು. ಇವ್ರು ನೋಡಿ, ಇವರು ಬರೀ ಡ್ರೈವಿಂಗ್ ಅಲ್ಲ, ಇವ್ರದ್ರಲ್ಲಿ ಡ್ಯಾನ್ಸ್ ಬೇರೆ ಮಾಡ್ತಾರೆ ಡ್ರೈವ್ ಮಾಡಿಕೊಂಡು. ಇವನು ಬುಲ್ಲ ಒಂದ್ಸಲ ನಮ್ಮನ್ನು ಬಿಟ್ಬಿಡಿ ಅಂತ ಒಬ್ಬಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಂಗೆ ಮತ್ತೆ ಫೈನಲ್ ಆಗಿ ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಪ್ಲೇಸು ನೋಡಿ. ಇವರಿಬ್ಬರು ನೋಡಿ ಕಪಲ್ಸು. ಬಾಬು ಯಾವುದ್ರ ಚಿಂತೆ ಏನಿಲ್ಲ, ಇಲ್ಲಿ ನೋಡ್ತಾ ಕೂತಿದ್ದಾಳೆ. ಒಳ್ಳೆ ಗಾಳಿ ಹೊಡಿತಾ ಇತ್ತು, ಫಾಸ್ಟಾಗಿ ಹೋಗ್ತಾ ಇದ್ದ. ನೋಡಿ ಫುಲ್ ಒಳ್ಳೆ ವ್ಯೂ ಇತ್ತು, ಬೆಟ್ಟ, ಈ ಕಡೆ ಫುಲ್ ಬೆಟ್ಟ, ಮಧ್ಯದಲ್ಲಿ ನದಿ, ಮತ್ತೆ ನಾನು ಮತ್ತೆ ನಮ್ಮವರು ನೋಡಿ. ಫೈನಲಿ ಆಗಿ ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಹೊಟ್ಟೆ ಎಲ್ಲ ಚುರು ಅನ್ನಲಿಕ್ಕೆ ಸ್ಟಾರ್ಟ್ ಆಯಿತು. ಬುಲ್ಲ ಅಂತೂ ಅಲ್ಲಿ ನದಿಯಲ್ಲಿದ್ದ ಮೀನನ್ನು ಹಿಡಿತೀನಿ, ಕರ್ಕೊಂಡೋಗಿ ಒಂದು ಸಲ ರೆಸ್ಟೋರೆಂಟಿಗೆ ಅಂತ ಸ್ಟಾರ್ಟ್ ಮಾಡಿದೆ ಬೊಬ್ಬೆ ಹೊಡಿಲಿಕ್ಕೆ. ಆಮೇಲೆ ಬುಲ್ಲ ನಾವೆಲ್ಲ ಹೊರಟ್ವಿ ರೆಸ್ಟೋರೆಂಟಿಗೆ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಏನಾದರೂ ಸಿಕ್ಕಿದರೆ ಸಾಕು ತಿಂದುಬಿಡೋಣ ಅಂತ. ಫುಡ್ ಅಂತೂ ರೆಸ್ಟೋರೆಂಟಲ್ಲಿ ಅವ್ರು ಅಂದಿದ್ರು, ನಿಮ್ಮದು ಫಿಶಿಂಗ್ ಮುಗ್ದು ಬರಬೇಕಾದ್ರೆ ಫಿಶ್ ಸಿಕ್ಕಿದರೆ ತನ್ನಿ, ಇಲ್ಲಾಂದರೆ ನೀವು ಇಲ್ಲೇ ಬಂದು ಊಟ ಮಾಡ್ಬೋದು ಅಂತ. ಹಂಗಾಗಿ ನಾವು ರೆಸ್ಟೋರೆಂಟಲ್ಲೇ ಫುಡ್ ಆರ್ಡ್ರ್ ಮಾಡಿದ್ವಿ. ಫೈನಲಿ ನಾವು ದಡ ಮುಟ್ಟಿದ್ವಿ. ಏನು ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ಸೇಫಾಗಿ ಬಂದ್ವಿ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಬೋಟಲ್ಲೆಲ್ಲ. ಅಂತೂ ಬುಲ್ಲ ಅಂತೂ ಊಟ ಪಾಪ ಹಸಿವಾಗಿತ್ತು ಅವನಿಗೆ ನೋಡಿ. ಫೈನಲ್ ಆಗಿ ಇನ್ನೂ ಸೀದಾ ಡೈರೆಕ್ಟಾಗಿ ರೆಸ್ಟೋರೆಂಟ್ಗೆ ಹೋಗಬೇಕು. ನಾವು ದಡ ಮುಟ್ಟಿದ್ವಿ, ರೆಸ್ಟೋರೆಂಟ್ಗೆ ಬಂದ್ವಿ. ಊಟ ರೆಡಿ ಇತ್ತು, ರೈಸು, ಸಲಾದು, ಚಿಕನ್ ಇತ್ತು, ಫಿಶ್ ಇತ್ತು, ಎಲ್ಲ ಇತ್ತು. ಬಟ್ ಓಕೆ ಫುಡ್ಡು, ಬಟ್ ಹಸಿವಾಗಿತ್ತು. ಸಿಕ್ಕಿದ್ದನ್ನು ತಿಂದ್ವಿ. ಸಿಕ್ಕಿದ್ದು ಹೊಟ್ಟೆ ತುಂಬ ಊಟ ಆಯಿತು. ಅಷ್ಟೊತ್ತಿಗಾಗಲೇ ಸಂಜೆ 4 ಗಂಟೆ. ನಾವು ಹೊರಡೋ ಸಮಯ. ನಾಳೆ ದಿನ ಸೋಮವಾರ, ನಮಗಂತೂ ಕೆಲಸ ಇರ್ತದೆ ಸಿಕ್ಕಾಪಟ್ಟೆ.
ಸೋಮವಾರ ಕೆಲಸದ ಆರಂಭ. ಇವತ್ತು ಆದಿತ್ಯವಾರ, ನಮ್ಮ ಕೆಲಸ ಏನು ಇರುವುದಿಲ್ಲ, ಫ್ರೀ ಆಗಿರ್ತೇವೆ. ಹಾಗಾಗಿ ಒಂದು ದಿನ ಫನ್ಗಾಗಿ ಹೊರಗಡೆ ಔಟಿಂಗ್ ಹೋಗಿರುವಂಥದ್ದು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನು ಇಷ್ಟ ಆಯಿತು ಅದು ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.